ಕೊಲ್ಯ ಘಟಕ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಯೋಗ ತರಬೇತಿ ಕೇಂದ್ರ ಈ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ನಾವೀಗ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಅಧ್ಯಕ್ಷರಾದಂಥ ಶ್ರೀ ಆನಂದ ಮಳಯಾಲಕೋಡಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾರೆ. ಬಂಧುಗಳೇ, ಇದೀಗ ವಿಶ್ವ ಯೋಗ ದಿನಾಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಏನು ಅನ್ನುವಂಥದ್ದನ್ನು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಯೋಗ ತರಬೇತಿ ಕೇಂದ್ರದ ಗುರುಗಳಾದಂತಹ ಶ್ರೀ ಬಾಳಪ್ಪ ಪೂಜಾರಿ ಕೊಲ್ಯ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಇವತ್ತು ವಿಶ್ವ ಯೋಗ ದಿನ. ವಿಶ್ವ ಯೋಗ ದಿನಾಚರಣೆ ಎಲ್ಲ ಕಡೆ ನಡೀತಾ ಉಂಟು. ಸಾಧಾರಣ 177 ರಾಷ್ಟ್ರದಲ್ಲಿ ನಡೀತಾ ಉಂಟು ಅಂತ ಹೇಳಿದ್ರೆ ಈಗ ಪ್ರಾರಂಭ ಆಗಿದ್ದಲ್ಲ, ಎಷ್ಟೋ ಸಾವಿರ ವರ್ಷದ ಹಿಂದೆ ಪ್ರಾರಂಭವಾಗಿದೆ. ಋಷಿ ಮುನಿಗಳಿಂದ ಬಂದಂಥ ವಿದ್ಯೆ ಇದು. ಇದಕ್ಕೆ ಪ್ರಾಮುಖ್ಯತೆ ಈಗ ಬಂತು. ವಿಶ್ವ ಯೋಗ ದಿನಾಚರಣೆ ಇದು 5ನೇ ವರ್ಷ ನಡೀತಾ ಉಂಟು. ಇದಕ್ಕೆ ಈಗ ಯಾಕೆ ಮೊದಲು ಇರಲಿಲ್ಲ? ಯಾಕೆ ಅಂದರೆ ಯೋಗಾಭ್ಯಾಸ ಇತ್ತು, ಅದು ಸೀಮಿತವಾಗಿತ್ತು. ಈಗ ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಆಗಿದೆ, ಪಸರಿಸಿದೆ. ವಿಶ್ವದಲ್ಲಿ ಅಂತ ಹೇಳಿದರೆ ಮೊದಲು ಮುಸ್ಲಿಂ ರಾಷ್ಟ್ರದಲ್ಲಿ ಇದನ್ನು ಆ್ಯಕ್ಸೆಪ್ಟ್ ಮಾಡಲಿಲ್ಲ, ತಗೊಳ್ಳಿಲ್ಲ, ಸ್ವೀಕಾರ ಮಾಡಲಿಲ್ಲ. ಕ್ರಿಶ್ಚಿಯನ್ ಕಂಟ್ರಿ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ, ಮುಸ್ಲಿಂ ಕಂಟ್ರಿಯಲ್ಲಿ ಸ್ವೀಕಾರ ಮಾಡಿರಲಿಲ್ಲ. ಮತ್ತು ರಾಜಕೀಯವಾಗಿ ನಮಗೆ ಯೋಗದ ಇದಕ್ಕೆ ಬಲ ಸಿಕ್ಕಿರಲಿಲ್ಲ. ಈಗ ಮೋದಿ ಬಂದ ಮೇಲೆ ಇದಕ್ಕೆ ಬಲ ಸಿಕ್ಕಿದ್ದು. ಅದು ರಾಜಕೀಯವಾಗಿ ಹೇಳ್ತಾ ಇಲ್ಲ. ಈಗ ವಿಶ್ವ ಯೋಗ ದಿನ ಆಗಬೇಕಂತ ಹೇಳಿದರೆ ಅಲ್ಲಿ ಒತ್ತಡ ಹಾಕಬೇಕಾಗ್ತದೆ. ಒತ್ತಡ ಹಾಕೋದು ಮಾತ್ರ ಅಲ್ಲ, ಯೋಗ ಗುರುಗಳು, ಯೋಗದ ಪಟುಗಳು ಎಲ್ಲ ಬೇರೆ ಬೇರೆ ಕಡೆ ಅದನ್ನು ಪಸರಿಸಬೇಕು. ಅದನ್ನು ಎಲ್ಲ ಕಡೆ ಯೋಗ ಯಾಕೆ ಬೇಕು, ಏನು ಅದರ ಪ್ರಯೋಜನ ಏನು, ಎಲ್ಲ ಕಡೆ ಅದನ್ನು ಪಸರಿಸಬೇಕು. ಅದರ ಜೊತೆಯಲ್ಲಿ ರಾಜಕೀಯ ಬಲ ಬರಲೇಬೇಕು. ನಮ್ಮ ಭಾರತದಲ್ಲಿ ಅಂದರೆ ಯೋಗ ಅಂತ ಹೇಳಿದರೆ ಭಾರತದ ಒಂದು ವಿದ್ಯೆ. ಈಗ ಈ ವಿದ್ಯೆ ಎಲ್ಲ ಕಡೆ ಈಗ ಪಸರಿಸ್ತಾ ಉಂಟು. ಅದಕ್ಕೆ ಕಾರಣ ನಾನು ಹೇಳೋದು ಮೋದಿ ಸರ್ಕಾರ. ಅದಕ್ಕೆ ರಾಜಕೀಯವಾಗಿ ಅಲ್ಲ, ಇದು ಮೋದಿ ಸರ್ಕಾರದಿಂದಾಗಿ ಆಗಿದೆ ಎಲ್ಲರಿಗೆ. ಈಗ ನೋಡಿ, ಎಲ್ಲಿ ನೀವು ಯಾವ ರಾಷ್ಟ್ರದಲ್ಲಿ ಹೋದರೂ ಯೋಗದ ಬಗ್ಗೆ ತುಂಬ ಜನರಿಗೆ ಇದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮುಸ್ಲಿಂ ಕಂಟ್ರಿಯಲ್ಲಿ ಕೂಡ ತುಂಬ ಯೋಗ ಯಾಕೆ ಬೇಕು ಒಂದು ಫಸ್ಟಿಗೆ ನೋಡಿ. ನಾವು ಮದ್ದು ಡಾಕ್ಟ್ರಲ್ಲಿ ಹೋಗಿ ಮದ್ದು ತಗೊಳ್ಬೇಕೆಂದರೆ ಯೋಗ ಮಾಡೋದು ಭಾರಿ ಉತ್ತಮ. ಮತ್ತಿನಲ್ಲಿ ಎಲ್ಲ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ, ಎಲ್ಲ ಕಾಯಿಲೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ಆದರೆ ಎಲ್ಲ ಕಾಯಿಲೆ ಅಂತ ಹೇಳಿದರೆ ಕೆಲವು ಕಾಯಿಲೆ ಕ್ಯಾನ್ಸರ್ ಅಥವಾ ಏಡ್ಸ್ ಅಂಥದ್ದೆಲ್ಲ ಬಾರದೆ ಮಾಡಬೇಕಿದ್ರೆ ನಾವು ಮೊದಲಾಗಿ ಏನೇ ಸೀಕು ಬರೋದಕ್ಕೆ ಮೊದಲು ನಾವು ಯೋಗಾಭ್ಯಾಸ ಮಾಡಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳೋದು ಅದಕ್ಕೆ ಬೇಕಾಗಿ ನಾವು ಪ್ರಾರಂಭದಲ್ಲಿ ಮಾಡಿದರೆ ಯಾವ ಸೀಕು ಬಾರದಾಗಿ ಮಾಡಲಿಕ್ಕೆ ಖಂಡಿತ. ಈಗ ಯಾವುದು ಕ್ಯಾನ್ಸರ್ ಕೆಲವರು ಅದನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಜಾಸ್ತಿ ಆದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಖಂಡಿತ ಹೇಳ್ತೇನೆ. ಜಾಸ್ತಿ ಆಯಿತು ಆದ ಮೇಲೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಮಾನಸಿಕ ಶಾಂತಿಯನ್ನು ಕೊಡ್ಬೋದು ಹೊರತು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಏಡ್ಸಿದ್ದವರಿಗೂ ಅದೇ ರೀತಿ ಬೇರೆ ಎಲ್ಲ ಕಾಯಿಲೆ. ನಾನೀಗ ನೋಡಿದ ಮಟ್ಟಿಗೆ ಸಾಧಾರಣ ಎಲ್ಲ ತೊಂದರೆಯವರು ನನಗೆ ಸಿಕ್ಕಿದ್ದಾರೆ. ಅಂದರೆ ಇದಕ್ಕೆ ಎಲರ್ಜಿಗೆ ಸಂಬಂಧಪಟ್ಟಿರ್ಬೋದು, ಈಗ ಅಸ್ತಮ ಇರ್ಬೋದು, ಸೈನಸೈಟಿಸ್, ಮೈಗ್ರೇನ್ ಇಂಥದ್ದು, ಮತ್ತು ಸೋರಿಯಾಸಿಸ್ ಅದು ಇರ್ಬೋದು, ಬೆನ್ನೋವು, ಸೊಂಟ ನೋವು ಅದು ಇರ್ಬೋದು. ಇದು ಅಂಥದ್ದನ್ನೆಲ್ಲ ಸಾಧಾರಣ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಕಂಡುಕೊಂಡ ಸತ್ಯ. ಅಂದರೆ ನಾನು ಕೂಡ ಯೋಗಾಭ್ಯಾಸಕ್ಕೆ ಬರುವಿಕೆ ಮೊದಲು ನನಗೂ ಕೆಲವು ತೊಂದರೆ ಇತ್ತು. ಮನುಷ್ಯರಿಗೆ ಒಂದಲ್ಲ ಒಂದು ಏನಾದರೂ ತೊಂದರೆ ಇತ್ತು, ಅದು ಇತ್ತು. ಅದೆಲ್ಲ ನಾರ್ಮಲ್ ಆದ ಮೇಲೆ ಯೋಗಾಭ್ಯಾಸಕ್ಕೆ ಶುರು ಮಾಡಿದೆ. ಈಗ ಒಳ್ಳೆಯ ರೀತಿಯಲ್ಲಿ 21 ವರ್ಷದಿಂದ ಈಗ 21ನೇ ವರ್ಷದಲ್ಲಿ ಈಗ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಈಗ ನನಗೆ ಆ ಮಟ್ಟಿಗೆ ಭಾರಿ ಸಂತೋಷ ಇದೆ, ಜನರ ಸಹಕಾರವೂ ಇದೆ. ಇಲ್ಲಿ ನಾರಾಯಣಗುರು ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ, ಬಿಲ್ಲವ ಸೇವಾ ಸಮಾಜದವರ ಪೂರ್ತಿ ಅವರ ಸಹಕಾರದಿಂದ ಇದು ಇಲ್ಲಿ ನಾರಾಯಣ ಗುರು ಯೋಗ ತರಬೇತಿ ಕೇಂದ್ರದಲ್ಲಿ ಗುರುಗಳಾಗಿ ನಮ್ಮೊಂದಿಗೆ ಅದೆಷ್ಟೋ ಯೋಗ ತರಬೇತಿದಾರರಿಗೆ ವಿಶೇಷವಾಗಿ ತರಬೇತಿಯನ್ನು ನೀಡುತ್ತಾ ಬಂದಿರುವಂತಹ ಶ್ರೀ ಬಾಳಪ್ಪ ಪೂಜಾರಿ ಇವರನ್ನು ನಾವು ಈ ಒಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾವು ಸಂಸ್ಥೆಯ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವು
ಗೌರವಿಸಲಿದ್ದೇವೆ. ಅವರಿಗೆ ನಮ್ಮ ಯುವ ರಿಜಿಸ್ಟರ್ ಕೊಲ್ಯ ಘಟಕ ಹಾಗೂ ಬಿಲ್ಲವ ಸೇವಾ ಸಮಾಜ ಇದರ ಅಧ್ಯಕ್ಷರುಗಳು ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಫಲಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ದೇವರು ಸಕಲ ಐಶ್ವರ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನು ಸದಾ ಕರುಣಿಸಿ ಇನ್ನಷ್ಟು ತರಬೇತುದಾರರಿಗೆ ಯೋಗ ತರಬೇತಿಯನ್ನು ನೀಡುವಂಥ ಶಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಕರುಣಿಸಲೆಂದು ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಶುಭ ಹಾರೈಸುತ್ತಾ ಇದ್ದೇವೆ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಶುಭಾಶಯವನ್ನು ಕೋರುವುದರಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸಲು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇಂದು ನಮಗೆ ಯೋಗ ಗುರುಗಳಾಗಿ ಈ ನಮ್ಮ ಒಂದು ಸಂಸ್ಥೆಯಲ್ಲಿರುವಂತಹ ಬಾಲಕ ಪೂಜಾರಿ ಅವರು ಇಷ್ಟೊತ್ತು ನಮಗೆ ಯೋಗ ತರಬೇತಿಯನ್ನು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಮಗೆ ನೀಡಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಪರವಾಗಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಪರವಾಗಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಯೋಗ ತರಬೇತಿ ಕೇಂದ್ರ ಇದರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.